ಕಂಬಳ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಹೆಸರು ಅಂತ ಹೇಳಿದರೆ ಅದು ಬೋಳದ ಗುತ್ತು ಕಂಬಳದ ತಂಡ. ಬೆಂಗಳೂರಿನ ನಮ್ಮ ಕಂಬಳ, ಬೆಂಗಳೂರು ಕಂಬಳ ಅನ್ನುವಂತಹ ಕ್ರೇಜ್ ಹೆಚ್ಚುತ್ತಾ ಇದೆ. ಈ ಬೆಂಗಳೂರು ಕಂಬಳಕ್ಕೆ ಬೋಳದ ಗುತ್ತಿನ ತಂಡದವರು ಕೂಡ ಬರ್ತಾ ಇದ್ದಾರೆ. ಈಗ ನಾವು ನಿಮಗೆ ಬೋಳದ ಗುತ್ತು ತಂಡ ಅದರ ಇತಿಹಾಸ 2008ರಲ್ಲಿ ಅವರು ಮೊದಲ ಬಾರಿಗೆ ಕೋಣವನ್ನು ಕಂಬಳದ ಕರೆಗಿಳಿಸಿದ್ದು. ಅದಾದ ನಂತರ ಅವರದ್ದು ಸುಮಾರು 200ಕ್ಕೂ ಅಧಿಕ ಮೆಡಲ್ಗಳನ್ನು ಅವರು ಗೆದ್ದುಕೊಂಡಿದ್ದಾರೆ ಅಂತಂದರೆ ಅದು ನಿಜಕ್ಕೂ ಅಚ್ಚರಿ ಮತ್ತು ಆಶ್ಚರ್ಯ ಕೂಡ ಹೌದು. ಬೋಳದ ಗುತ್ತುವಿನ ರಾಕೆಟ್ ಬೊಳ್ಳ ಮತ್ತು ದೋಣಿಯ ಜೋಡಿಯ ಬಗ್ಗೆ ಬಹಳ ದೊಡ್ಡ ಹೆಗ್ಗಳಿಕೆಯ ಮಾತುಗಳಿದ್ದಾವೆ. ಈಗಿರುವಂಥ ಕಾಳ ಈ ಕೋಣದ ಬಗ್ಗೆಯೂ ಕೂಡ ಬಹಳ ಹೆಗ್ಗಳಿಕೆಯ ಮಾತುಗಳಿದ್ದಾವೆ. ಈಗ ನಮ್ಮ ಜೊತೆಗೆ ಬೋಳದ ಗುತ್ತುವಿನ ಮಾಲೀಕರಲ್ಲಿ ಒಬ್ಬರಾಗಿರುವಂತಹ ಜಗದೀಶ್ ಶೆಟ್ಟಿ ಅವರಿದ್ದಾರೆ. ಸರ್ ನಮಸ್ತೆ. ಅದಕ್ಕಿಂತ ಮೊದಲು ಈ ತಂಡ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಆಗಿರುವಂತಹ ಒಂದು ಸಂಪೂರ್ಣವಾಗಿ ಬೋಳದ ಗುತ್ತುವಿನ ತಂಡದಲ್ಲಿ ಒಂದು 30ಕ್ಕೂ ಹೆಚ್ಚು ಜನರು ಒಟ್ಟಾಗಿ ಒಂದು ಲಾರಿ ಒಂದು ಪಿಕಪ್ನಲ್ಲಿ ಬಂದು ಆ ಬೋಳದ ಗುತ್ತುವಿನ ಒಂದು ಗತ್ತನ್ನು ತೋರಿಸುವಂಥ ತಂಡ ಇದು. ಈ ತಂಡವನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಈಗ ಜಗದೀಶರೇ, ನೀವು ಬಾಂಬೆಯಿಂದ ಪ್ರತಿ ವಾರನೂ ಬರ್ತೀರಿ, ನೀವು ಅಥವಾ ಅಣ್ಣ. ಬೋಳದ ಗುತ್ತುವಿನ ಕಂಬಳದ ಇತಿಹಾಸವನ್ನು ನೋಡಿದಾಗ 2008ರಲ್ಲಿ ಆರಂಭಿಸಿದ್ದು ಅಂತ ಹೇಳ್ತೀರಿ, ಹೇಗೆ? 2008ರಲ್ಲಿ ಅಂದರೆ ಚಿಕ್ಕ ಕೋಣ ಕಟ್ಟಿದವಾಗ ನೇಗಿಲೆ ಕಿರಿಯ. ಆಗ ಒಂದು 2 ವರ್ಷ ನಮಗೆ ಹೀಗೆ ಸೆಟ್ಟಿಂಗ್ ಆಗಲಿಕ್ಕೆ ಟೈಮ್ ಆಯಿತು. 2011ರಲ್ಲಿ ನಾವು 11, 12, 13ರಲ್ಲಿ ನೇಗಿಲು ಕಿರಿಯ ವಿಭಾಗದಲ್ಲಿ 3 ವರ್ಷ ಚಾಂಪಿಯನ್ಶಿಪ್ ನಾವು ಹಾಕಿದ್ದೇವೆ. ಇತರ ವಿಭಾಗದಲ್ಲಿ ಇರಲಿಲ್ಲ, ಆಗ ಇರಲಿಲ್ಲ. ದೋಣಿ ಮನೆಗೆ ಒಳಗೆ ಬಂದ ಮೇಲೆ ನಮಗೆ ನೇಗಿಲಲ್ಲಿ ಮಾಡಿದ್ದು. ದೋಣಿ ಅಂತಂದ್ರೆ ಹೇಗೆ? ದೋಣಿಯ ವಿಶೇಷತೆ ಏನು? ವಿಶೇಷತೆ ಅಂದ್ರೆ ಅದು ಹುಟ್ಟಿದ ಮನೆ ನಮ್ಮ ಒಂದು ಮಾಲಾ ಚೌಕಿಯಲ್ಲಿ ದೋಣಿ ಮನೆ ಅಂತ ಮನೆ ಉಂಟು. ಅಲ್ಲಿ ಹುಟ್ಟಿದ ಕೋಣ ಅದು. ಅಲ್ಲಿಂದ ನಾವು ತನ್ನ ಬೋಳಕ್ಕೆ ಬಂದಾಗ ಅದಕ್ಕೆ ದೋಣಿ ಅಂತ ಹೆಸರಿಟ್ಟೆವು. ಅದರ ನಂತರ ಬೊಳ್ಳನನ್ನು ತಗೊಂಡು ಬಂದದ್ದು. ಅದು ಬಡುಮಣಂತಿಲ್ಲ ಸುಪ್ರೀತರಾಯರ್ಲಿ ಇತ್ತು ಕೋಣ. ಅಲ್ಲಿಂದ ತಗೊಂಡು ಬಂದಾಗ ಮತ್ತೆ ಇದಕ್ಕೆ ಅವರಿಗೆ ಜೋಡಿ ಮಾಡಿದ್ದು. ತಲಪಾಡಿ ಕಂಬಳದಲ್ಲಿ ಮರೋಡಿ ಶ್ರೀಧರ್ ಫಸ್ಟ್ ನೇಗಿಲ ಏರಿಯಾದಲ್ಲಿ ಫಸ್ಟ್ ಮೆಡಲ್ ಮಾಡಿದ್ವಿ. ಆಗ ಹಳೆಯೂರು ತೆಗ್ಗು ಮನೆ ರಾಘು ಶೆಟ್ರ ಕೋಣ ಭಾರಿ ಓಡ್ತಿತ್ತು, ಚಾಂಪಿಯನ್ಶಿಪ್ಪಿನಲ್ಲಿತ್ತು. ಲಾಸ್ಟ್ ಕಂಬಳದಲ್ಲಿ ನಾವು ಅದಕ್ಕೆ ಫೈಟ್ ಕೊಟ್ಟು ನಾವು ಫಸ್ಟ್ ಮೆಡಲ್ ಮಾಡಿದ್ದೀವಿ. ಆ ವರ್ಷ ಮರೋಡಿ ಶ್ರೀಧರ್ ಓಡಿಸಿದ್ದು. ನಿಮ್ಮ ಕೋಣದ ಜೋಡಿಗಳಲ್ಲಿ ಟ್ರಂಪ್ ಕಾರ್ಡ್ ಜೋಡಿ ಅಂದ್ರೆ ಯಾವುದು? ಅದಕ್ಕೆ ವಿಶ್ವಕ್ಕೆ ನಮ್ಮ ಬೋಳದ ಗುತ್ತನ್ನು ತೋರಿಸಿದ್ದು ದೋಣಿ ಮತ್ತೆ ಬೊಳ್ಳ. 4 ವರ್ಷ ಚಾಂಪಿಯನ್ಶಿಪ್, ಕಂಟಿನ್ಯೂ ಚಾಂಪಿಯನ್ಶಿಪ್ ನಿರಂತರ 4 ವರ್ಷ. ನಂತರ ದೋಣಿ ಮತ್ತೆ ಕಾಲ. ಬೊಳ್ಳನಿಗೆ ಸ್ವಲ್ಪ ವಯಸ್ಸಾಯ್ತು, ಆಗ ಮತ್ತೆ ಕಾಲನ್ನು ಕಟ್ಟಿ ಪುನಃ 2 ವರ್ಷ ಚಾಂಪಿಯನ್ಶಿಪ್. ಹೌದು, ದೋಣಿ ಮತ್ತೆ ಕಾಳ 6 ವರ್ಷ ಚಾಂಪಿಯನ್ಶಿಪ್. ಹೌದೌದು. ಈಗ ಬೆಂಗಳೂರಿನಲ್ಲಿ ಕಂಬಳ ನಡೀತಾ ಇದೆ. ಬೆಂಗಳೂರಿಗೆ ಯಾರು ಬರೋದು ಇದರಲ್ಲಿ ಇವತ್ತು ಫೈನಲ್ ಮಾಡ್ತೇವೆ ನಾವು. ಇಷ್ಟವರೆಗೆ ಫೈನಲ್ ಆಗಲಿಲ್ಲ. ಕಾಲ ಒಂದು ಫಿಕ್ಸ್, ಮತ್ತೆ ಅದರ ಜೋಡಿ ಶಂಕರ್ ಅಂತ ಫಿಕ್ಸ್. ನೂಜಿಪಾಡಿ ಅವರು ಪ್ರಣಾಮ್ ಕುಮಾರ್ ಭಟ್ರು ಕೊಟ್ರೆ ಅದು ಫಿಕ್ಸ್ ಜೋಡಿ. ಅದು ಕಾಳ ಮತ್ತು ಶಂಕರ. ಕಾಳ ಮತ್ತು ಕುಟ್ಟಿ ಅಥವಾ ಕುಟ್ಟಿ ಮತ್ತೆ ಶಂಕರ 2 ಹೆಸರು ಉಂಟು ಅದಕ್ಕೆ. ಹೌದೌದು. ದೋಣಿ ಬರ್ತಾರ ಅಂತ ಧೋನಿ ಇವತ್ತು ನೋಡಬೇಕು. ಸ್ವಲ್ಪ ಏಜ್ ಆಯಿತು, ಹೋಗಿ ಬರೋದು ಸ್ವಲ್ಪ ಸಮಸ್ಯೆ ಆಗ್ಬೋದು. ಅದಕ್ಕೆ ನೋಡಿ ಇವತ್ತು ಓಡಿದ್ರೆ ಗ್ಯಾರಂಟಿ ತಗೊಂಡು ಬರ್ತೇವೆ. ಈಗ ಪ್ರೇಕ್ಷಕರಿಗೆ ನಾವು ಕೊಡುವಂಥ ಫಿಕ್ಸ್ ನ್ಯೂಸ್ ಏನು ಅಂತಂದರೆ ಕಾಳ, ಬೋಳದ ಗುತ್ತಿನ ಕಾಳ ಮತ್ತು ಶಂಕರ ಇಬ್ಬರು ಬರ್ತಾರೆ. ಅದು ಫಿಕ್ಸ್. ಓಕೆ, ನಿಮ್ಮ ತಂಡದ ಲವಲವಿಕೆ ಹೇಗಿದೆ? ಬೆಂಗಳೂರು ಹೋಗ್ಲಿಕ್ಕೆ ಯಾರೆಲ್ಲ ರೆಡಿ ಆಗಿದ್ದಾರೆ? ಈಗಲೇ ರೆಡಿ ಎಲ್ಲ, ಈಗಲೇ ರೆಡಿ ಎಲ್ಲ. ಇವರು ಕೋಣದ ಅಂದ್ರೆ ಅವರು ನೋಡುದೆಲ್ಲ ಅವರೇ. ಒಂದು 10-12 ವರ್ಷದಿಂದ ನಮ್ಮ ಅಣ್ಣ ತಮ್ಮಂದಿರಾಗಿ ಇದ್ದೇವರು. ಅವ್ರು ಕೋಣ ನೋಡುದು ಅವರೆಲ್ಲ, ಅವರ ಮೇಲೆ ಬಿಡುದು. ಹೌದಾ ಸರ್, ನಿಮ್ಮ ಹೆಸರು ಎಂತ? ನಾಗೇಶ್. ಹೇಗೆ ಈ ಕೋಣದ ನಿರ್ವಹಣೆ ಮನೆಯಲ್ಲಿ ಹೇಗೆ? ಕೋಣದ ನಿರ್ವಹಣೆ, ಬೆಳಿಗ್ಗೆ ನೀರು ಕೊಡ್ತೇವೆ ಕುಡಿಲಿಕ್ಕೆ. ಅದು ಆದ ಮೇಲೆ ಒಂದು 7:30 ಗಂಟೆಗೆ ಉರುಳಿ ಬೇಯಿಸಿ ಪುಡಿ ಮಾಡಿ ಉರುಳಿ ಕೊಡ್ತೇವೆ. ಮತ್ತು ಅದು ತಿಂದ ಮೇಲೆ ಅದನ್ನು ಹೊರಗೆ ಕಟ್ಟುತ್ತೆ. 11-11:30 ತನಕ ಹೊರಗೆ ಇರ್ತದೆ ಬಿಸಿಲಿಗೆ. ಆಮೇಲೆ ಒಳಗೆ ತಂದು ಸ್ನಾನ ಮಾಡಿಸಿ ಎಣ್ಣೆ ಹಚ್ಚಿ ಬೈ ಉಳ್ಳೆಲ್ಲ ಹಾಕ್ತೇವೆ. ಆಮೇಲೆ ಮಧ್ಯಾಹ್ನ ಸಂಜೆದ್ದು ಉರುಳಿ ಒಂದು 4 ಗಂಟೆಗೆ. ಆಮೇಲೆ ಪುನಃ ಬೈ ಹುಲ್ಲು ಹಾಕ್ತೇವೆ. ಮತ್ತು ರಾತ್ರಿ ಹೊತ್ತು ಒಂದು 8 ಗಂಟೆಗೆ ಬೈ ಹುಲ್ಲು ಹಾಕ್ತೇವೆ.
ಹೀಗೆ ಸಾಕು ನಿರ್ವಹಣೆ ಮಾಡಿಕೊಂಡು ಬರ್ತಾ ಇದ್ದೀವಿ. ಓಕೆ. ಈಗ ನಿಮ್ಮ ಟೀಮು ಹೇಗಿದೆ? ಈ ಬೆಂಗಳೂರಿಗೆ ಹೇಗೆ ಸಜ್ಜಾಗಿದ್ದೀರಿ? ಎಲ್ಲರೂ ಒಟ್ಟು ಉಮೇದಿನಲ್ಲಿ ಇದ್ದಾರೆ ಬರಲಿಕ್ಕೆ. ಯಾಕೆ ಅಷ್ಟು ಉಮೇದು? ಬೆಂಗಳೂರಲ್ಲಿ ಅಲ್ಲ ಅಪರೂಪಕ್ಕೆ ಒಂದು ಕಂಬಳ ಆಗಿದ್ದು. ಈಗ ನಾಡಿದ್ದು ಬೆಂಗಳೂರಿಗೆ ಜನ ಜಾಸ್ತಿ ಆಗ್ಬೋದಾ? ಇಲ್ಲಪ್ಪ, ಇಲ್ಲ ಅಷ್ಟು ಅಲ್ಲಿ ಮೈದಾನ ಅಷ್ಟು ದೊಡ್ಡದಿಲ್ವಾ ರಾಜರದು. ಈಗ ಎಷ್ಟು ಜನ ಬರ್ತಾರೆ? ನಮ್ಮ ಟೀಮಲ್ಲಿ ಒಂದು 40 ಜನ ಇದ್ದಾರೆ. 40 ಜನ ಎಲ್ಲರೂ ಬರ್ತಾರೆ? ಎಲ್ಲರೂ ಬರ್ತಾರೆ. ಪಿದಾರ್ದಿನೇ ಪೂರಾ. ತೋಲಾಶ್ವರ್ಬ ಮುರಾಣಿ ಮಲ್ತದೆಗೆ ತೋಲಾಶ್ವರ್ಬ ಮುರಾಣಿ ಮಲ್ತದೇನು ನಂದ ಒಕ ಎಲ್ಲಂಜಿ ಇಜ್ಜಿಂದ ಎಲ್ಲಂಜಿ ಉಜ್ಜಿಂದ ಆ ಪೂಜೆ ಹೆಂಗೆ ಬಿಡ್ತದೆ ಹೆಂಗೆ ಯಾನು ಇಜ್ಜಿಡವಳು ಅವನ್ಯ ನೀರು ಮತ್ತೆ ಪಾತವನ್ನೆಲ್ಲ ಕಜ್ಜಿಯಾರಲ್ಲ ಅಂಚೆ ಅದು ಯಾನು ತೋಲಾಶ್ವರ್ಬ ಮುರಾಣಿ ಮುಗಿತು ಬಿಡ್ತೀನಿ ಬೆಂಗಳೂರು ಬೋಡೊಂದು ಪರ್ಬ ಮುರಾಣಿ ಹೋಗ್ತಾರೆ ಅಂದು ಅವು ಮುಡಿಪು ಕಟ್ಟುಂಡನತ್ತೆ ತಿರುಪತಿ ತಿಮ್ಮಗು ಆನೆ 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 ಕಂಬಳಕ್ಕೋಸ್ಕರ ತುಳಸಿ ಬರ್ಬವನ್ನು ಕೂಡ ಮೊನ್ನೆ ಮಾಡಿದ್ದಾರೆ. ಹೌದೌದು. ಈ ಮಾತರ್ನಿಲ್ಲ ಅಲ್ಲಿ ತುಳಸಿ ಬರ್ಬ ಜಿರ್ನೆಲ್ಲ ಮುಗಿದಾಂಡ ನೋಡಿ. ಕಂಬಳಕ್ಕೋಸ್ಕರ ತುಳಸಿ ಬರ್ಬವನ್ನ ಅಂದ್ರೆ ತುಳಸಿ ಹಬ್ಬ ಅಂತ ತುಳಸಿಗೆ ಒಂದು ಹಬ್ಬದ ಆಚರಣೆ ಮಾಡುವಂತ ಕ್ರಮ ಇದೆ, ಅದನ್ನ ಮುಗಿಸಿ ಬಿಟ್ಟಿದ್ದಾರೆ. ಈಗಾಗಲೇ ಕಂಬಳಕ್ಕೆ ಹೋಗ್ಬೇಕು ಅಂತ. ಸರ್, ಈಗ ದೋಣಿ ಅದು ಇದೆಲ್ಲ ಹೇಳಿದ್ರಿ ನಾವು, ನೀವು ಮಾತಾಡಿಕೊಂಡು ಎಲ್ಲರದ್ದು ಪರಿಚಯ ಮಾಡಿಕೊಡಿ. ಇದು ದೋಣಿ ಅಂತ, ಇದರ ಮೂರ್ತಿ ಚಿಕ್ಕದಾರು ದೇವರದಲ್ಲಿ ಕೀರ್ತಿ ದೊಡ್ಡದುಂಟು. ಅದು ದಿವಸ ಒಂದು ಸಲ ಇದು ಓಪನಿಂಗ್ ಮಾಡುವ ಅಂತ ಅದನ್ನು ತಗೊಂಡು ಬಂದಿದ್ದೆ ನಾವು ನೋಡುವ ಅಂತ. ಈ ಸಲದ್ದು ಅಂದ್ರೆ ಸ್ವಲ್ಪ ಮುದುಕ ಆಯ್ತು, ಓಡ್ಲಿಕ್ಕೂ ಸೈ ಬಿಡ್ಲಿಕ್ಕೂ ಸೈ. ಎಷ್ಟು ವರ್ಷ ಆಯ್ತು ಇದಕ್ಕೆ? ಒಂದು ನನ್ನ ಲೆಕ್ಕದಲ್ಲಿ 16 ವರ್ಷ ಆಯ್ತು. 16 ವರ್ಷ ಆಯ್ತು. ಹೌದು. ಓಕೆ. ಅವರು ಅದು ಈ ಸಲ ತಂದದ್ದು ನಾವು ಕೋಲ್ನಾಡು ಪಿಲ್ಲೆಡ್ಕ ಪುರುಷೋತ್ತಮ ಗೌಡ್ರು ಇದರದ್ದು. ಅವರು ಪೊಲೀಸ್ನಲ್ಲಿ ಕೆಲಸ ಮಾಡ್ತಾರೆ, ಅವರು ಕೂಡ ಅವರ ಕೋಣ. ಇದಕ್ಕೆ ನಾವು ತಂದ ಮೇಲೆ ಅದನ್ನು ಕೊಲ್ಲು ಅಂತ ಹೆಸರಿಟ್ಟೇವೆ. ಬೋಳಕ್ಕೆ ತಂದ ಮೇಲೆ ಕೊಲ್ಲು ಅಂತ ಹೆಸರಿಟ್ಟೇವೆ. ಎಂತ? ಕೊಲ್ಲು 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 ಅಂತ ಹೇಳಿದ್ರೆ ಕೊಲ್ನಾಡಿಗೆ ಕೊಲ್ನಾಡಿಂದ ತಂದಂತ ಕೋಣ ಕೊಲ್ಲು ಅಂತ ಹೆಸರು. ದೋಣಿ ಮನೆ ದೋಣಿ ಹೆಸರಿಟ್ಟಿದೆ. ಹೌದು. ಹೇಗಿದ್ದಾನೆ ಕೊಲ್ಲು? ಕೊಲ್ಲು ತೊಂದರೆ ಇಲ್ಲ. ಹೋದ್ ಸಲ ಸೆಮಿಕೆಲ್ಲ ಬಂದಿದೆ, ಈ ಸಲ ಚಿಕ್ಕದು 6 ಇತ್ತು. ಈಗ ಆಗ್ಲಿಲ್ಲ, ಇಷ್ಟು ಕೂಡ ದೊಡ್ಡದಾಗ್ಲಿಲ್ಲ, ಸೀನಿಯರ್ಗೆ ಬರ್ಲಿಲ್ಲ. ಮೊನ್ನೆ ಅಲ್ಲಿ ಬಂಗಾಡಿದಲ್ಲಿ ಸ್ವಲ್ಪ ಒಂದು ಫಸ್ಟ್ ಮೆಡಲ್ ಆಯ್ತು ಅದಕ್ಕೆ. ಪ್ರಾಯೋಜಕ ಕಂಬಳ ಆಯ್ತು, ಅದರಲ್ಲಿ ಫಸ್ಟ್ ಮೆಡಲ್ ಆಯ್ತು. ಹೌದೌದು. ಈ ಸಲ ಇನ್ನು ನೋಡ್ಬೇಕು ಹೇಗೆ ಓಡ್ತಾನೆ ಅಂತ. ನೋಡ್ಬೇಕು. ನಿಮ್ಮ ಟ್ರಂಪ್ ಕಾರ್ಡ್ ಕಾಳನನ್ನ ಪರಿಚಯ ಮಾಡಿಕೊಡಿ. ಇದು ಕಾಲ ಅಂತ ಮರೋಡಿ ಕೆಳಗೆ ಅನ್ನಿ ಪೂಜಾರ ಇತ್ತು ಮನೆ ಚಿಕ್ಕದ್ರಲ್ಲಿ. ನಾವು ಚಿಕ್ಕದ್ರಲ್ಲಿ ಚಿಕ್ಕದ್ರಲ್ಲಿ ತಂದು 2 ವರ್ಷ ಚಿಕ್ಕದ್ರಲ್ಲಿ ಚಾಂಪಿಯನ್ ಆಗಿದೆ ಚಿಕ್ಕದ್ರಲ್ಲಿ. ಮತ್ತೆ ದೋಣಿಗೆ ಕಟ್ಟಿದ ದಿವಸವೇ ಅದಕ್ಕೆ ಮೆಡಲ್ ಆಗಿದೆ ಮುಡಿಬಿದ್ರಿಯಲ್ಲಿ, ಕೋಟಿ ಚೆನ್ನೈ. ಹೌದೌದು. ನಿಮ್ಮ ಟ್ರಂಪ್ ಕಾರ್ಡ್ ಈಗ ಕಾಳ. ಟ್ರಂಪ್ ಕಾರ್ಡ್ ಹೋದ್ ಸಲ ಸ್ವಲ್ಪ ಅವರಿಗೆ ಕುದಿಯಲ್ಲಿ ಕಾಲಿಗೆ ಪೆಟ್ಟಾಗಿ ಸ್ವಲ್ಪ ಇದಾಗಿದೆ. ಮತ್ತೆ ಒಂದು 4 ಕಂಬಳದಲ್ಲಿ 3 ಫಸ್ಟ್ 1 ಸೆಕೆಂಡ್. ಇದು ಜೋಡಿ ಕಾಲ ಮತ್ತೆ ಶಂಕರ. ಶಂಕರ ಅದು ತೆಗಿಬೇಕು ಅಂತ ಒತ್ತಾಯ ಇದೆ. ಯಾಕೆಂತಂದ್ರೆ ಸ್ವಲ್ಪ ಕಾಳ ಜೋರಂತೆ. ಹೌದೌದು. ಸ್ವಲ್ಪ ಈಗ ಸ್ಟಾರ್ಟಿಂಗ್ ಅಲ್ಲ, ಇದು ಜೋರಾಗ್ತದೆ. ಇದು ಶಂಕರ ಅಂತ ನೂಜಿಪ್ಪಾಡಿ ಅಂಬರ ನಿಲಯ ಭಟ್ರದ್ದು, ಪ್ರವೀಣ್ ಭಟ್ರ ಅಂತ. ಅವರು ಅಮೆರಿಕದಲ್ಲಿರುವುದು. ಅವರು ಈಗ ಪೋಲ್ ಮಾಡ್ತಾ ಇದ್ದಾರೆ ಹೇಗಿದೆ ಶಂಕರ ಹಾಗೆ ಹೀಗೆ ಅಲ್ಲ. ಅವ್ರಿಗೂ ನಿದ್ರೆ ಇಲ್ಲ, ಅವರು ಸ್ವಲ್ಪ ಸೈಂಟಿಸ್ಟ್. ಅವರು ಅಮೆರಿಕದಲ್ಲಿ ಇದ್ದಾರೆ. ಅವರು ಸೈಂಟಿಸ್ಟ್. ಹೌದೌದು. ಅಮೆರಿಕದ ಸೈಂಟಿಸ್ಟ್, ನಮ್ಮೂರಿನ ಕಂಬಳದ ಕೋಣದ ಮಾಲೀಕ. ಅದು ಕೂಡ 7-8 ಕೋಣ ಕಟ್ತಾರೆ. ಅಲ್ಲಿ ಕೂತ್ಕೊಂಡು 8 ಕೋಣ ಇಲ್ಲಿ ಸಾಕ್ತಾರೆ ಅವರು. ಅಲ್ಲಿ ಕೂತ್ಕೊಂಡು. ಯಾವ್ದು ಊರು ಅಂತ ಹೇಳಿದ್ರಿ? ಅದು ನೂಜಿಪ್ಪಾಡಿ ಅಂಬರ ನಿಲಯ ಪ್ರವೀಣ್ ಭಟ್ರ ಅಂತ. ಈಗ ನಿಮಗೆ ಕಾಲ್ ಮಾಡ್ತಾನೆ ಇದ್ದಾರೆ? ಕಾಲ್ ಬರ್ತಾ ಇದೆ. ಸರ್, ಈಗ ನಿಮ್ಮ ಹತ್ರ ಕೇಳುದು, ಈಗ ಇವರೆಲ್ಲ ನಿಮ್ಮ ಜೊತೆಗಿದ್ದಾರೆ, ನೀವು ಹೇಗೆ ಸಮಯದ ಹೊಂದಾಣಿಕೆ? ಈಗ ಕಂಬಳದೊತ್ತು ಬಾಂಬೆಯಿಂದ ಬರ್ತೀರಿ, ನೀವು 3 ಜನ ಇದ್ದೀರಿ, ಜಗದೀಶ್ರು, ಸತೀಶ್ರು ಮತ್ತು ನೀವು. ಹೇಗೆ ನಿಮ್ಮ ಸಮಯ ಹೊಂದಾಣಿಕೆ ಹೇಗೆ? ನಮ್ದು ಸಮಯ ಇಲ್ಲ. ಒಂದು ಕಂಬಳ ಅಣ್ಣ ಇಲ್ಲೇ ಇದ್ದಾರೆ, ಎಲ್ಲ ನೋಡುದು ಅವ್ರೆ. ನಾವು ಡೈರೆಕ್ಟ್ ಕಂಬಳ ಬೊಂಬೆಯಿಂದ ಡೈರೆಕ್ಟ್ ಕಂಬಳಕ್ಕೆ ಬರೋದು, ಈ ಕಂಬಳದಿಂದ ಬೊಂಬೈಗೆ ಹೋಗುದು. ಹೌದು. ಒಂದು ಕಂಬಳಕ್ಕೆ ನೀವು, ಒಂದು ಕಂಬಳಕ್ಕೆ ಅಣ್ಣ ಸತೀಶ್ ಅಣ್ಣ. ಅಲ್ಲಿ ಏನು ನಿಮ್ಮ ಉದ್ಯಮ? ಅಲ್ಲಿ ಹೋಟೆಲ್ ಉದ್ಯಮ. ಹೌದು. ಯಾವ ಊರು? ಅಲ್ಲಿ ಏರಿಯಾ ತಾಣ ಅಂತ. ತಾಣದಲ್ಲಿ ಹೋಟೆಲ್ ಉದ್ಯಮ. ಹೌದು. ಈಗ ನೀವು ಇವತ್ತು ಬರಲಿಲ್ಲ ಅನ್ಕೊಳ್ಳಿ, ನೀವು ಅಲ್ಲಿ ಬಾಂಬೆಯಲ್ಲೇ ಇದ್ರಿ, ಅಣ್ಣ ಬಂದ್ಯಾರ ಅನ್ಕೊಳ್ಳಿ, ನೀವು ಅಲ್ಲಿ ಹೋಟೆಲ್ ಉದ್ಯಮದಲ್ಲಿ ಎಷ್ಟು ಕಾನ್ಸಂಟ್ರೇಷನ್ ಮಾಡ್ತಿರ್ತೀರಿ? ಇಲ್ಲ, ಅಲ್ಲಿ ಕಾನ್ಸಂಟ್ರೇಟ್ ಇಲ್ಲ. ಇಲ್ಲಿ ಕಂಬಳದಲ್ಲಿ ಇರೋದು ನಾವು. ಅಲ್ಲಿ ಟಿವಿ ಅಲ್ಲಿ ಇಟ್ಟಿದ್ದೇವೆ, ಡೈರೆಕ್ಟ್ ನೋಡ್ತೇವೆ, ನಾವು ಲೈವ್ ನೋಡ್ತೇವೆ. ಅಲ್ಲಿ ಅಲ್ಲಿ ಈಗ ಬಾಂಬೆಯ
ಹಿಂದಿ ವಾಲಗಳು ಅವರು ಇವರೆಲ್ಲ ನಿಮಗೆ ಅಲ್ಲಿ ಕಂಬಳ ಹಾಕಿದಾಗ ಏನು ಹೇಳ್ತಾರೆ? ಕಾಂತಾರ ಪಿಕ್ಚರ್ ಬಂದ ಮೇಲೆ ಅವರು ಎಲ್ಲ ಕೋನ ನೋಡಿ ನಾವು ಹೋಟೆಲ್ನಲ್ಲಿ ಫುಲ್ ಇದರ ಬೋರ್ಡ್ನಲ್ಲಿ ಎಲ್ಲ ಒಳಗಡೆ ಬೋರ್ಡ್ನಲ್ಲೆಲ್ಲ ಗೋಲಿ ಬೊಲ್ಲದು ಫೋಟೋ ಎಲ್ಲ ಹಾಕಿದೆ. ಅದನ್ನು ನೋಡಿ ಹೇಳ್ತಾರೆ ಇದು ಕಾಂತಾರವಲ್ಲ ಎಲ್ಲ ದೋಣಿ ಎಲ್ಲ ಯಾರು ಕಾಂತಾರ ಎಲ್ಲ ಇದು ಕಾಂತಾರವಲ್ಲ ಪಿಕ್ಚರ್ ಬಂದ ಮೇಲೆ. ಈಗ ನಮ್ಮ ಊರಿನಲ್ಲಿ ಕಂಬಳ ಆಗ್ತಾ ಇತ್ತು ನಿರಂತರವಾಗಿ, ಪ್ರತಿ ವಾರ ವೀಕೆಂಡ್ ಅಂದ್ರೆ ಕಂಬಳ ಸೀಸನ್ ನಲ್ಲಿ. ಈಗ ಬೆಂಗಳೂರು ಕಂಬಳ ಅಂತ, ಈ ಬೆಂಗಳೂರು ಕಂಬಳದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನಾವು ಹೋಗುವವರೆಗೆ ಕೆಲವರು ಹೇಳ್ತಾರೆ ಹೋಗ್ಲಿಕ್ಕೆ ಬರ್ಲಿಕ್ಕೆ. ಮೊನ್ನೆ ಬೆಂಗಳೂರಿಗೆ ನಮಗೆ ಜೀವಮಾನದಲ್ಲಿ ಫಸ್ಟ್ ಸನ್ಮಾನ ಇತ್ತು ಧೋನಿ ಮತ್ತು ಬೊಲ್ಲನಿಗೆ. ನಾವು ಹೋಗಿದ್ರೆ ಏನು ತೊಂದರೆಗಳು ಬರಲಿಲ್ಲ. ತುಂಬಾ ದೊಡ್ಡ ಫಂಕ್ಷನ್ ಮಾಡಿದ್ರು ಅವರು ತುಳುನಾಡ ಇವರು. ಆದ್ರೆ ಬಾರಿ ಖುಷಿ ಆಗಿದೆ ನಮಗೆ ಹೋಗಿ ಬಂದು. ಹೌದೌದು, ಏನು ಟೆನ್ಷನ್ ಇರಲಿಲ್ಲ. ಈಗ ಉಪ್ಪಿನಂಗಡಿಯಿಂದ ಸ್ಟಾರ್ಟ್ ಮಾಡಿ ಹಾಸನದಲ್ಲಿ ರೆಸ್ಟ್ ಕೊಟ್ಟು ಆ ನಂತರ ಬೆಂಗಳೂರಿಗೆ ಹೋಗುವಂತ ಕಾರ್ಯಕ್ರಮವನ್ನು ಆಯೋಜನೆ. ನೀವು ಡೈರೆಕ್ಟ್ ಹೋದ್ರಾ? ನಾವು ಡೈರೆಕ್ಟ್ ಹೋಗಿದ್ದು. ಇಲ್ಲಿಂದ 10 ಗಂಟೆಗೆ ಹೊರಟಿದ್ವಿ ರಾತ್ರಿ ಊಟ ಮಾಡಿ. ಅಲ್ಲಿ 7 ಗಂಟೆಗೆ ಅಲ್ಲಿ ಬಂಟು ಭವನ ಟಚ್ ಆಗಿದೆ. ನಾವು 7 ಗಂಟೆ ಟಚ್ ಆಗಿದೆ. ಏನು ಪ್ರಾಬ್ಲಮ್ ಇಲ್ಲ. ಅವರು ಆರೋಗ್ಯವಾಗಿದ್ದಾರೆ, ಏನಿಲ್ಲ, ಟೆನ್ಷನ್ ಇಲ್ಲ. ಇಲ್ಲ. ಯಾವ್ದ್ರಲ್ಲಿ ಹೋದ್ದು ನೀವು? ನಾವು ಲಾರಿಯಲ್ಲಿ. ಹೌದೌದು. ಈಗ ನಾಡಿದ್ದು ಎಷ್ಟು ಟೀಮ್, ಎಷ್ಟು ಜನ ಮತ್ತು ಎಷ್ಟು ಗಾಡಿ? ಎಲ್ಲ 2 ಗಾಡಿ ಉಂಟು. ಮತ್ತೆ ಇಷ್ಟೇ ಜನ, ಇಷ್ಟೇ ಇದೇ ಟೀಮ್. ಹೌದೌದು. ಓಕೆ, ಈ ಹುಡುಗರ ಹತ್ರ ಕೇಳಬೇಕು. ಅಣ್ಣ ಎಷ್ಟು ರೆಡಿ? ನಾವು ಫುಲ್ ರೆಡಿ, 100% ರೆಡಿ. ನೀವು ಇಲ್ಲ ಅಂತ ಬರ್ಲಿಕ್ಕೆ? ಇಲ್ಲ, ಯಾರು ಹೇಳಿದ್ದು? ಇವತ್ತು ಹೋಗೋದು ನಾವು ರೆಡಿ ಇದ್ದೀವಿ, ಇವಾಗಲೂ ರೆಡಿ ಇದ್ದೀವಿ. ನಮ್ಮ ಟೀಮ್ನದ್ದು ಒಂದು ವಿಶೇಷತೆ ಅಂದ್ರೆ ಯಾರು ಬೇರೆಯವರಿಗೆ ಕೆಲಸ ಮಾಡುದಿಲ್ಲ, ಕಿಸೆಗೆ ಹಾಕಿದ್ರು ತಗೊಳ್ಳುದಿಲ್ಲ. ಅದು 30 ಜನರಲ್ಲಿ ಅದರೊಂದು ವಿಶೇಷತೆ ನಮ್ದು ಬೋಳಗುತ್ತಿನದ್ದು. ಹೌದು, ಯಾರು ಕಾಸಿಗಾಗಿ ಇಲ್ಲ, ಪ್ರೀತಿಗಾಗಿ, ಕಂಬಳಕ್ಕಾಗಿ. ಬರುತ್ತೆ ನಾಳೆ ಹೋಗುತ್ತೆ, ದುಡ್ಡು ಇವತ್ತು ಬರುತ್ತೆ ನಾಳೆ ಹೋಗುತ್ತೆ. ನಂಬಿಕೆ ಮುಖ್ಯವೇ. ರೆಡಿಯಾ? ರೆಡಿ. ಇದು ದಾಯ್ತಾ ಮತ್ತೆ ಜೊತೆಂದಾತನ ಪೂರ ಎತ್ತೊಂಡದಲ್ಲಿ ರೆಡಿ ಆತ. ಎಂಗೆ ನೀ ಪೋಯಿ ಬಂಡ್ಲ ಬಿದಾಡ್ನಿ ಬಿದಾಡ್ನಿ ಇಲ್ಲ ಪನೋಡ್ಜಾ ಇಲ್ಲ ಫೋನ್ ಮಾಡ್ತಾ ಬಂದ ನಾನು. ಫೋನ್ ಮಾಡ್ತಾ ಬಂದ ನಾನು. ಎಷ್ಟು ಆತಿ ಯಾವನು ದಾನೆ ಪನ್ನೋಡು ರೆಡಿ. ಕಮ್ಲೂರು ರೆಡಿಯಾ? ಬೆಂಗಳೂರು. ಓಕೆ. ಬೆಂಗಳೂರು ಅಶೋಕ್ ರೈ ಆತ ಟ್ರೈ ಮಾಡ್ತಾನೆ, ಪ್ರಯತ್ನ ಮಾಡ್ತಾನೆ. ಆರನ ಸಹ ಎಂಕಿನ ಸಪೋರ್ಟ್ ಬೋರ್ಡೆ ಈ ಮುಲ್ಪದಾಕ್ಲೆ ಸಪೋರ್ಟ್ ಮಾಡ್ತಿದ್ದೀನಿ. ನಾಕ್ಲಿನ ಪ್ರಯತ್ನ ಫಲದಾದ ಉಂಟು. ಕಂಬಳದಾಕ್ಲೆ ಕಂಬಳ ಟೀಮ್ ಮ್ಯಾನೇಜರ್ ಅಂದ್ರೆ ಖಾಲಿ ರೈ ಅಲ್ಲ, ಸಾಹಸ ವೀರ ಅಂತ ಹೇಳ್ಬಹುದು ಅದಕ್ಕೆ. ಅಶೋಕ್ ರೈ ಅಂದ್ರೆ ಸಾಹಸ ವೀರ. ಹೌದೌದು, ಯಾವಾಗಲೂ ಇಲ್ಲಿಂದ ಬೆಂಗಳೂರಲ್ಲಿ ಕಂಬಳ ಮಾಡುದಾದ್ರೆ ಅದೇನು ಇದು ಕೆಲಸ ಅಲ್ಲ, ಚಿಲ್ಲರೆ ಕೆಲಸ ಅಲ್ಲ, ದೊಡ್ಡ ವಿಷಯ. ನಾವೊಂದು ಬೆಂಗಳೂರು ಹೋಗುದಾದ್ರೆ ಬಾರಿ ಕಷ್ಟದಲ್ಲಿ ಹೋಗಿ ಬರ್ತೇವೆ. ಈಗ ಗಾಡಿ ಬಿಡಿ ಇದೆ ಅದೆಲ್ಲ, ಆದ್ರೆ ಕಂಬಳ ಮಾಡುದಂದ್ರೆ ಅದೊಂದು ಸಾಹಸ ಮಾಡಬೇಕು. ಅದು ಕೂಡ ಅರಮನೆ ಮೈದಾನದಲ್ಲಿ. ಇದು ಬೋಳದ ಗುತ್ತುವಿನ ತಂಡದ ಕಿರು ಪರಿಚಯ ಮಾಡುವಂತಹ ಪ್ರಯತ್ನ. ಕಕ್ಕೆಪದವು ಕಂಬಳದ ಮೊದಲ ದಿನ ಮಾಡಿದಂತಹ ವರದಿ ಇದು. ಈ ಕಕ್ಕೆಪದವು ಕಂಬಳದಲ್ಲಿ ಇನ್ನೂ ಕೂಡ ಈ ಕೋಣಗಳು ಇಳಿದಿರದ ಸಂದರ್ಭದಲ್ಲಿ ಮಾಡಿದಂತಹ ವರದಿ ಇದು. ಯಾಕೆ ಈ ವರದಿಯನ್ನು ಮಾಡಿದ್ದೇವೆ ಅಂತಂದರೆ, ಬೆಂಗಳೂರಿಗೆ ಹೋಗುವಂತಹ ಬೋಳದ ಗುತ್ತುವಿನ ತಂಡವನ್ನು ಪರಿಚಯ ಮಾಡಿಕೊಡ್ಬೇಕು ಮತ್ತು ಬೋಳದ ಗುತ್ತುವಿನ ತಂಡದ ಕಿರು ಪರಿಚಯದ ಜೊತೆಗೆ ಈ ಯಂಗ್ಸ್ಟರ್ಸಲ್ಲಿ ಯಾವ ರೀತಿಯಂಥ ಉತ್ಸಾಹ ಇದೆ, ಅವರು ಯಾವ ರೀತಿಯಾಗಿ ಆಸಕ್ತಿಯನ್ನು ಹೊಂದಿದ್ದಾರೆ. ನಾವೆಲ್ಲ ರೆಡಿ ಇದ್ದೇವೆ, ಈಗ ಅಂದರೂ ಈಗ ಹತ್ಕೊಂಡು ಹೋಗ್ತಾ ಇರೋದು, ಮನೆಗೊಂದು ಫೋನ್ ಮಾಡೋದು ಅನ್ನುವಂಥ ಖುಷಿಯಲ್ಲಿದ್ದಾರೆ. ಅದರ ಜೊತೆಗೆ ಬೆಂಗಳೂರಿನಲ್ಲಿ ಕಂಬಳ ಮಾಡೋದು ಅದು ಸಣ್ಣ ವಿಚಾರ ಅಲ್ಲ, ಅದೊಂದು ಸಾಹಸ. ಅದಕ್ಕೆ ಸಾಹಸ ವೀರ ಅನ್ನುವಂಥ ಬಿರುದನ್ನು ಕೂಡ ಬೋಳದ ಗುತ್ತುವಿನ ಯಜಮಾನರು ಅಶೋಕ್ ರೈ ಅವರಿಗೆ ಕೊಟ್ಟಿದ್ದಾರೆ. ಒಟ್ಟಿನಲ್ಲಿ ಬೋಳದ ಗುತ್ತುವಿನ ತಂಡ ಬೆಂಗಳೂರಿನ ಕಂಬಳಕ್ಕೆ ಸರ್ವಸನ್ನದ್ಧವಾಗಿದೆ. ಇನ್ನು ಬೋಳದ ಗುತ್ತುವಿನ ತಂಡವನ್ನು ಬೆಂಗಳೂರಿನಲ್ಲಿ ನಾವು ಸಂದರ್ಶನ ಮಾಡ್ತೇವೆ, ಹೇಗಾಯಿತು ಏನು ಎತ್ತ ಅನ್ನೋದರ ಬಗ್ಗೆ. ಇದು ಬೋಳದ ಗುತ್ತುವಿನ ತಂಡ ಬೆಂಗಳೂರಿಗೆ ರೆಡಿಯಾಗಿರುವಂಥ ಕುರಿತಾದಂಥ ಒಂದು ಚಿಕ್ಕ ವರದಿ. ಪಂಚೇಶ್ ಚಾರ್ಮಾಡಿ ಜೊತೆಗೆ ದಾಮೋದರ್ ದೊಂಡೋಲೆ, ಸುದ್ದಿ ನ್ಯೂಸ್, ಕಕ್ಕೆಪದವು. ವಿಶ್ವ ವಿನೂತನ ಚಿನ್ನಾಭರಣಗಳ ಹಬ್ಬ ಮುಳಿಯ ಚಿನ್ನೋತ್ಸವ ಇದೇ ನವೆಂಬರ್ 10ರಿಂದ 30ರವರೆಗೆ ಪುತ್ತೂರು ಹಾಗೂ ಬೆಳ್ತಂಗಡಿಯ ಮುಳಿಯಾದಲ್ಲಿ. ಸಾಂಪ್ರದಾಯಿಕ ಆಭರಣಗಳಿಗೆ ಆಧುನಿಕ ಸ್ಪರ್ಶವನ್ನು ನೀಡಿ ತಯಾರು ಮಾಡಿದಂತಹ ಮಹತಿ ಆಂಟಿಕ್ ಕಲೆಕ್ಷನ್. ಪ್ರತಿಯೊಂದು ಸಮಾರಂಭದಲ್ಲೂ ನಕ್ಷತ್ರದಂತೆ ಮಿನುಗಲು ಅಮೂಲ್ಯ ಡೈಮಂಡ್ ಆಭರಣಗಳು. ವೇದಾಂತ್, ಕುಂದನ್ ಮತ್ತು ಪೋಲ್ಕಿ ಡೈಮಂಡ್ ಆರ್ನಮೆಂಟ್ಸ್. ಮುಳಿಯಾ ಸಿಲ್ವರಿಯಾದಲ್ಲಿ 92.5 ಸ್ಟರ್ಲಿಂಗ್ ಬೆಳ್ಳಿಯ ಆಭರಣಗಳು. ಮುಳಿಯಾ ಜುವೆಲ್ಸ್, ಪುತ್ತೂರು ಮತ್ತು ಬೆಳ್ತಂಗಡಿ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.